ಕರಾವಳಿ ಭಾಗದಲ್ಲಿ ಒಂದು ಕಾಲದಲ್ಲಿ ಭತ್ತದ ಕೃಷಿಗಾಗಿ ಬಳಸುತ್ತಿದ್ದ ಗದ್ದೆಗಳಲ್ಲಿ ಇಂದು ವಾಣಿಜ್ಯ ಬೆಳೆಗಳು ಹಾಗೂ ಕಟ್ಟಡಗಳು ತಲೆ ಎತ್ತುತ್ತಿವೆ. ಆದರೆ ಪುತ್ತೂರಿನ ಕೃಷಿಕರೊಬ್ಬರು ತಲೆಮಾರಿನಿಂದಲೇ ನಡೆದುಕೊಂಡು ಬಂದ ಹಾಗೂ ಕಳೆದ 25 ವರ್ಷಗಳಿಂದ ಅನಿವಾರ್ಯ ಕಾರಣಗಳಿಂದ ನಿಂತು ಹೋಗಿದ್ದ ಭತ್ತದ ಕೃಷಿಯನ್ನ ಮತ್ತೆ ಆರಂಭಿಸಿದ್ದಾರೆ. ಭತ್ತದ ಕೃಷಿಗೆ ಗದ್ದೆ ಸಿಗದೆ ಹೋದಾಗ ಗುಡ್ಡವನ್ನೇ ಗದ್ದೆಯನ್ನಾಗಿ ಪರಿವರ್ತಿಸಿದ್ದಾರೆ. ಭತ್ತದ ಕೃಷಿ ಮಾಡಿದ್ರೆ ನಷ್ಟ ಎಂದು ತಿಳಿದು ವಾಣಿಜ್ಯ ಬೆಳೆಯತ್ತಲೇ ಇತ್ತೀಚಿನ ದಿನಗಳಲ್ಲಿ ರೈತ ಆಕರ್ಷಿತನಾಗುವುದು ಸಾಮಾನ್ಯವಾಗಿದೆ. ಇದೇ ಕಾರಣಕ್ಕಾಗಿ ಇಂದು ಆಹಾರ ಬೆಳೆಗಳಲ್ಲಿ ಒಂದಾದ ಭತ್ತದ ಕೃಷಿ ಮಾಡುವವರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗುತ್ತಿದೆ. ಕರಾವಳಿ ಭಾಗದಲ್ಲಂತೂ ಇತ್ತೀಚೆಗೆ ವರ್ಷದಿಂದ ವರ್ಷಕ್ಕೆ ಭತ್ತದ ಕೃಷಿ ಮಾಡುವ ಸಂಖ್ಯೆ ಕಡಿಮೆಯಾಗುತ್ತಲೇ ಇದೆ. ಆದರೆ ಈ ಬೆಳವಣಿಗೆಗಳ ನಡುವೆಯೇ ಪುತ್ತೂರು ತಾಲೂಕಿನ ಅಲಂಕಾರು ಎನ್ನುವ ಗ್ರಾಮದ ಕೃಷಿಕರೊಬ್ಬರು ಮತ್ತೆ ಗದ್ದೆಯತ್ತ ಹೆಜ್ಜೆ ಹಾಕಿದ್ದಾರೆ. ಅಲಂಕಾರಿನ ನಾರಾಯಣ್ ಪೂಜಾರಿ ಅವರದ್ದು ತರವಾಡು ಕುಟುಂಬ. ತುಳುನಾಡಿನಲ್ಲಿ ಆಚರಿಸಲ್ಪಡುವ ಎಲ್ಲಾ ಧಾರ್ಮಿಕ ಆಚರಣೆಗಳನ್ನ ಯಥಾವತ್ತಾಗಿ ಆಚರಿಸಿಕೊಂಡು ಬರುತ್ತಿದ್ದ ಕುಟುಂಬ ಇವರದಾಗಿದೆ. ಈ ಆಚರಣೆಗೆ ಬೆನ್ನೆಲುಬಾಗಿ ನಿಂತಿದ್ದ ಭತ್ತದ ಕೃಷಿಯನ್ನ ಇವರ ಕುಟುಂಬ 25 ವರ್ಷಗಳ ಹಿಂದೆ ಅನಿವಾರ್ಯ ಕಾರಣಕ್ಕಾಗಿ ಭತ್ತದ ಕೃಷಿಯನ್ನ ನಿಲ್ಲಿಸಿದ್ರು. ಆದರೆ ಇದೀಗ ನಾರಾಯಣ್ ಪೂಜಾರಿ ತನ್ನ ಸ್ವಂತ ಇಚ್ಛೆಯಿಂದ ಮತ್ತೆ ಗದ್ದೆ ಕೃಷಿಗೆ ಅಣಿಯಾಗಿದ್ದಾರೆ. ಆದರೆ ಗದ್ದೆ ಇದ್ದ ಎಲ್ಲ ಜಾಗದಲ್ಲೂ ವಾಣಿಜ್ಯ ಬೆಳೆಗಳನ್ನ ಬೆಳೆದ ಕಾರಣ ಭತ್ತದ ಗದ್ದೆಗೆ ಸ್ಥಳಾವಕಾಶದ ಸಮಸ್ಯೆ ಎದುರಾದಾಗ ತನ್ನ ಜಮೀನಿನಲ್ಲಿ ಇದ್ದ ಗುಡ್ಡವೊಂದನ್ನ ನೆಲಸಮ ಮಾಡಿ ಗದ್ದೆ ನಿರ್ಮಿಸಿದ್ದಾರೆ. ಭತ್ತದ ಕೃಷಿ ಮಾಡಬೇಕು ಎನ್ನುವ ಒಂದೇ ಕಾರಣಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗುಡ್ಡವನ್ನ ಕಡಿದು ಗದ್ದೆ ನಿರ್ಮಿಸುವ ಇವರು ಭತ್ತದ ಕೃಷಿ ಮಾಡಬೇಕು ಎನ್ನುವ ಒಂದೇ ಕಾರಣಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗುಡ್ಡವನ್ನ ಕಡಿದು ಗದ್ದೆ ನಿರ್ಮಿಸಿರುವ ಇವರು ಇವರ ಜೀವಿತಾವಧಿಯವರೆಗೂ ಭತ್ತದ ಕೃಷಿಯನ್ನ ಮಾಡುವ ಛಲವನ್ನ ತೊಟ್ಟಿದ್ದಾರೆ. ನಮ್ಮದು ತರವಾಡು ಮನೆ, ನಮಗೆಲ್ಲ ಬೇಸಾಯ ಗದ್ದೆ ಇದೇ ಇತ್ತು. ಈಗ ಕಾಲಕ್ಕೆ ಇದು ವಾಣಿಜ್ಯ ಬೆಳೆಲ್ಲ ಬೆಳೆಸಿ ಇದೆಲ್ಲ ನಶಿಸಿ ಹೋಯಿತು. ಅದಕ್ಕೆ ನನಗೇನೊಂದು ಇದು ಖಾಲಿ ಗುಡ್ಡದಾಗಿಟ್ಟಿಗೆ ಹಾಗೆ ನನಗೇನೊಂದು ಮಾಡಬೇಕಂತ ಹೇಳಿ ಆ ಹಿಂದಿನ ಒಂದು ನೆನಪನ್ನು ಮರುಕಳಿಸುವ ಒಂದು ಉದ್ದೇಶದಿಂದ ನನಗೆ ಮಾಡಿದೆ. ಏನು ಮಾಡಿ ಅದು ಹೇಗಿತ್ತು? ಅದು ಪ್ರದೇಶ ಅಂತ ಹೇಳಿದ್ರೆ ಹೀಗಿತ್ತು, ಗುಡ್ಡದಾಗೆ ಒಂದು ಟೈಪ್ ಹೀಗಿತ್ತು. ಮತ್ತು ಗಿಡ ಗಂಟೆ ಎಲ್ಲ ಮುಳ್ಳು ಎಲ್ಲ ಇದೆಲ್ಲ ಇತ್ತು. ಅದನ್ನು ಇಟಾಗಿ ತಂದು ಮೇಲಿನ ಮಣ್ಣನ್ನು ಅದು ಸ್ವಲ್ಪ ಇದು ಗೊಬ್ಬರ ಫಲವತ್ತ ಮಣ್ಣಿತ್ತು, ಎಲೆಗಳಲ್ಲಿ ಬಿದ್ದು ಅದನ್ನು ಆ ಕಡೆ ಈ ಕಡೆ ಹಾಕಿ ಕೆಳಗಿನ ಈ ಮೂರ ಮಣ್ಣನ್ನು ತೆಗೆದು ಇಲ್ಲಿ ಹಾಕಿದ್ದೇವೆ. ಆಮೇಲೆ ವಾಪಸ್ ಅದನ್ನೇ ಮೇಲಿನ ಮಣ್ಣನ್ನು ಮುಚ್ಚಿ ಅದಕ್ಕೆ ಎಲ್ಲ ಗೊಬ್ಬರ ಎಲ್ಲ ಒಂದು ಭತ್ತ ಅಂತೇಳಿ ಈಗ ನೋಡಿ ನಾವು ಕೇಳಿದರೆ ಅಕ್ಕಿ ಅಂತ ಹೇಳಿದ್ರೆ ಅಕ್ಕಿ ಗೋಣಿಯಲ್ಲಿ ಅಂಗಡಿಯಲ್ಲಿ ಸಿಗ್ತದೆ, ಗೋಣಿಯಲ್ಲಿ ಅಂತೇಳಿ. ಈ ಉದಾಹರಣೆ ಹಾಲು ಅಂತ ಅದು ತೊಟ್ಟೆ ಸಿಗ್ತದೆ ಅಂತ ಹೇಳ್ತಾರೆ. ಆ ರೀತಿ ಆಗೋದು ಬೇಡ ಅಂಥೇಳಿ ನಾವು ಮತ್ತೆ ನಮ್ಮ ಶಾಲೆ ಎಲಿಮೆಂಟ್ ಶಾಲೆ ಮಕ್ಕಳು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೇನೆ. ಅವ್ರಿಗೊಂದು ಗೊತ್ತಾಗಲಿ ಅಂತೇಳಿ. ಮತ್ತು ಪ್ರಚಾರಕ್ಕಂತೂ ಅಲ್ಲ, ಅದು ಇರಲಿ ಅಂತೇಳಿ ಅಷ್ಟೇ. ಇನ್ನು ಅದು ಯಾವ ರೀತಿ ಆಗ್ತದೆ, ಭತ್ತ ಎಲ್ಲಿಂದ ಬರ್ತದೆ, ಅಕ್ಕಿ ಎಲ್ಲಿಂದ ಬರ್ತದೆ, ಅದರ ಮೂಲ ಎಲ್ಲಿ ಉಂಟು, ಅದನ್ನು ಮಕ್ಕಳಿಗೆ ಒಂದು ಸಣ್ಣದ ದೊಡ್ಡ ಲೆವೆಲಲ್ಲೆಲ್ಲ ಸಣ್ಣ ಲೆವೆಲಲ್ಲಿ ತಿಳಿಸುವಂಥದ್ದು ಅಷ್ಟೇ. ಗದ್ದೆ ಮಾಡಿದ ಗುಡ್ಡದಲ್ಲಿ ಮರಗಿಡಗಳಿಂದ ಬಿದ್ದ ತರಗೆಲೆಗಳನ್ನೇ ಗೊಬ್ಬರವನ್ನಾಗಿ ಪರಿವರ್ತಿಸುವುದರ ಜೊತೆಗೆ ಮನೆಯಲ್ಲಿ ಸಾಕುವ ಜಾನುವಾರುಗಳ ಹಟ್ಟಿ ಗೊಬ್ಬರವನ್ನೇ ಭತ್ತದ ಕೃಷಿಗೆ ಬಳಸುತ್ತಿದ್ದಾರೆ. ಒಂದು ಮುಡಿ ಅಕ್ಕಿಗೆ ಸಾಕಾಗುವಷ್ಟು ಗುಡ್ಡವನ್ನ ಕಡಿದು ಗದ್ದೆ ನಿರ್ಮಿಸಿದ್ದಾರೆ. ಭತ್ತದ ಕೃಷಿಯಲ್ಲಿ ಅಕ್ಕಿ ಎಷ್ಟು ಬರುತ್ತೆ, ಎಷ್ಟು ಲಾಭವಾಗುತ್ತೆ ಎನ್ನುವ ಲೆಕ್ಕಾಚಾರವನ್ನ ಇಡದೆ ಕೇವಲ ಕೃಷಿ ಉಳಿಸಬೇಕು ಎನ್ನುವ ಒಂದೇ ಒಂದು ಉದ್ದೇಶಕ್ಕಾಗಿ ಈ ನಿರ್ಧಾರಕ್ಕೆ ನಾರಾಯಣ್ ಪೂಜಾರಿ ಬಂದಿದ್ದಾರೆ. ನಾರಾಯಣ್ ಪೂಜಾರಿ ಅವರು ನಿಜವಾಗಿ ಆಧುನಿಕ ಯುಗದಲ್ಲಿ ಭತ್ತದ ಒಂದು ಗದ್ದೆಯ ಬಗ್ಗೆ ಮಕ್ಕಳಿಗೆ ಪರಿಚಯ ಇಲ್ಲದನ್ನು ಒಂದು ಬಹಳ ಚಂದವಾಗಿ ಮಾಡಿಸಿಕೊಟ್ಟಿದ್ದಾರೆ. ಮತ್ತು ಅವರ ಒಂದು ಸಾಧನೆ ನಿಜವಾಗಿ ಎಲ್ಲರೂ ಮೆಚ್ಚುವಂಥದ್ದು. ಈ ಇಷ್ಟೊಂದು ಒಂದು ಜನ ಸೇರಿಸಿ ಈ ಪೈರೆಲ್ಲ ಮಾಡಿಸಿ ನಿಜವಾಗಿ ಇದರಿಂದ ನಮಗೆ ನಷ್ಟವೇ ಹೊರತು ಅವರಿಗೆ ಲಾಭದ ಪ್ರಶ್ನೆ ನನಗೆ ಕಾಣುವುದಿಲ್ಲ. ಯಾಕೆಂತ ಹೇಳಿದರೆ ನಾವು ಕೂಡ ಒಂದು 5 kgಯಷ್ಟು ಪ್ರತಿ ವರ್ಷಕ್ಕೆ ಒಂದು ಭತ್ತವನ್ನು ಮಾಡ್ತೇವೆ, ನಷ್ಟವೇ. ಆದರೆ ನಮಗೆ ಒಂದು ಖುಷಿ ಏನಂತ ಹೇಳಿದರೆ ಅಲ್ಲ, ಹಕ್ಕಿಗಳಿಗೂ ಕೂಡ ಅದು ಆಹಾರ ಆಗ್ತದೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ಒಂದು ಒಳ್ಳೆಯ ಉಪಕಾರ ಆಗ್ತದೆ. ನಮ್ಮ ಲಾಭವನ್ನೇ ನಾವು ಹೊರತು ನಿಜವಾಗಿ ನಡುಮನೆ ನಾರಾಯಣರು ಕೂಡ ಅವರ ಲಾಭವನ್ನು ನೋಡಲಿಲ್ಲ. ದನಕರುಗಳಿಗೆ ಹುಲ್ಲಾಗ್ತದೆ, ಈ ಥರ ಇಲ್ಲಿಯ ಪಕ್ಷಿಗಳಿಗೆ ಕೂಡ ಆಹಾರ ಆಗ್ತದೆ. ಆ ಒಂದು ವಿಶೇಷತೆಯನ್ನು ಕೂಡ ನಾವು ಕಾಣಬಹುದು ಅಂತ ನನ್ನ ಒಂದು ಅನಿಸಿಕೆ ಆಗಿರ್ತದೆ.
ಅವ್ರದ್ದೊಂದು ತಗೊಳ್ಳಿ, ಅಜ್ಜಿದೊಂದು ರೈಟ್. ಅಜ್ಜಿ ಕಟ್ಟಿಬೇಡ ಫುಲ್ಲ ಪ್ರಗತಿಪರ ಕೃಷಿಕರು ಆಗಿರುವ ನಾರಾಯಣ್ ಪೂಜಾರಿ ಅಡಕೆ, ಬಾಳೆ, ತೆಂಗು ಸೇರಿದಂತೆ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಸುತ್ತಿದ್ದಾರೆ. ಅಲ್ಲದೆ ಸಮಯಕ್ಕೆ ತಕ್ಕಂತೆ ತರಕಾರಿ ಬೆಳೆಯನ್ನ ಬೆಳೆಸುತ್ತಿರುವ ನಾರಾಯಣ್ ಪೂಜಾರಿ ತನ್ನ ಪೀಳಿಗೆಗೂ ಕೃಷಿಯನ್ನ ಪರಿಚಯಿಸುವ ಪ್ರಯತ್ನದಲ್ಲಿದ್ದಾರೆ. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.